ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಪವಿತ್ರ ಮೈತ್ರಿಯಾಗಿತ್ತು. ಇದು ಶಾಶ್ವತವಲ್ಲ ಎಂದು ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಕರ್ನಿರೆ ವಿಷ್ಣುಮೂರ್ತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಬಿಜೆಪಿ ಬಳ್ಕುಂಜೆ ಶಕ್ತಿ ಕೇಂದ್ರದ ಸಭೆಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಧಿಕಾರದ ಹಂಚಿಕೆಯಲ್ಲಿಯೇ ಇದ್ದಾರೆ. ಅಭಿವೃದ್ಧಿಪರ ಚರ್ಚೆ ನಡೆಯುತ್ತಿಲ್ಲ. ಮುಂದಿನ 3 ತಿಂಗಳ ಒಳಗೆ ಈ ಸರ್ಕಾರ ಬಿದ್ದು ಹೋಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಯೋಜನೆಗಳಿಂದ ಗಮನ ಸೆಳೀತಾ ಇದ್ದು ಜಗತ್ತನ್ನ ಭಾರತದೆಡೆಗೆ ತರುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ಈ ವರ್ಷ ಅದನ್ನು ಇತಿಹಾಸಪೂರ್ವಕವಾಗಿ ಗೆಲ್ಲುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿ ಕಾಂಗ್ರೆಸ್ ಮುಕ್ತವಾಗಿ ಬಹಳ ವರ್ಷದ ನೆನಪುಗಳು ನಮ್ಮ ಹಿರಿಯರು. ಇಲ್ಲಿಯಾಡಿ ಕೇಶವ ಪೈಗಳು ಪ್ರಾರಂಭದ ದಿನಗಳಲ್ಲಿ ಚುನಾವಣೆಗೆ ನಿಂತಾಗ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆದ್ಮೇಲೆ ಅದೇ ರೀತಿ ಜನಸಂದರ್ಭದಲ್ಲೂ ಭಾರಿ ಜನ ನಿಂತಿದ್ದಾರೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ಬಳ್ಕುಂಜೆಯ ಸಂಬಂಧ ನನಗೆ ಬಹಳ ಜಾಸ್ತಿ. ನಾನು 27 ಇಸ್ವಿಗೆ ಸುಳ್ಗೆ ಬಿಟ್ಟು ಮಂಗಳೂರಿಗೆ ಬಂದೆ. ಮೂಲ್ಕಿ ಮೂಡುಬಿದ್ರೆ ಶಾಸಕ ಉಮ್ಮನಾಥ ಕೋಟ್ಯಾನ್ ಮಾತನಾಡಿ, ನನ್ನ ಮೇಲೆ ಭರವಸೆಯನ್ನ ಇಟ್ಟು ನನ್ನನ್ನ ಆಯ್ಕೆ ಮಾಡಿದ್ದೀರಿ. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ಜನರಿಗೆ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಅಲ್ಲಲ್ಲಿ ಅಧಿಕಾರಿಗಳ ಸಭೆ ಕರೆದು ಕುಂದುಕೊರತೆಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇನೆ ಎಂದರು. ಈ ಸಂದರ್ಭ ಬಳ್ಕುಂಜೆ ಶಕ್ತಿ ಕೇಂದ್ರದ ವತಿಯಿಂದ ಶಾಸಕ ಉಮ್ಮನಾಥ ಕೋಟ್ಯಾನ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಸದಸ್ಯ ವಿನೋದ್ ಬೊಳ್ಳೂರು, ತಾಲೂಕು ಪಂಚಾಯತ್ ಸದಸ್ಯ ದಿವಾಕರ ಕರ್ಕೆರ, ರಶ್ಮಿ ಆಚಾರ್ಯ, ಶರತ್ ಕುಬೇವೂರು, ಬಳ್ಕುಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ್ ಪುತ್ರನ್, ಸುಮಿತ್ರಾ ಎಸ್ ಕೋಟ್ಯಾನ್, ಕಿಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕಾಂತ್ ರಾವ್, ಬಿಜೆಪಿ ಮಂಡಲಾಧ್ಯಕ್ಷ ಈಶ್ವರ್ ಕಟೀಲ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.